ಸೋಲ್ಮೇಲು ನಮ್ಮ ಕುಡ್ಲ ತುಳುವಾರ್ತೆಲು ನಮ್ಮ ಕುಡ್ಲ 24x7 ಚಾನೆಲ್ದ ಭಾರಿ ಜನ ಮೆಚ್ಚುಗೆ ಪಡೆಯಿನ ಬಿಸ್ನೆಸ್ ಟಾನಿಕ್ ಸೀದಾ ಫೋನ್ ಇನ್ ಕಾರ್ಯಕ್ರಮದ ಮುನ್ನೂದನೇ ಸಂಚಿ ವಿಶೇಷ ಕಾರ್ಯಕ್ರಮ ಜನವರಿ 4 ಸೈಂಟ್ ಅಲೋಷಿಯಸ್ ಶಿಕ್ಷಣ ಸಂಸ್ಥೆದ LF ರಸ್ಕಿನ ಹಾಲ್ಡ್ ನಡಪುಂಡು. ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಕಾರ್ಯಕ್ರಮದ ಕೈಪಿಡಿ ಬಿಡುಗಡೆ ಮಾಡ್ತಾರೆ. ನಮ್ಮ ಕೂಡ್ಲ 24x7 ಚಾನೆಲ್ದ ಭಾರಿ ಜನ ಮೆಚ್ಚುಗೆ ಪಡೆಯಿನ ಬಿಸ್ನೆಸ್ ಟಾನಿಕ್ ಸೀದಾ ಫೋನ್ ಇನ್ ಕಾರ್ಯಕ್ರಮ ಗೆಲ್ಮಿಡು 300 ಸಂಚಿ ಮುಗಿಪುನ ಸಂಭ್ರಮಡುಂಡು. GST, ಇನ್ಕಮ್ ಟ್ಯಾಕ್ಸ್, ಇನ್ಸೂರೆನ್ಸ್, ಪ್ರಾವಿಡೆಂಟ್ ಫಂಡ್, ಬಂಡಲ ಪಾಡುನ, RERA, IPR ಇಂಚ ಉದ್ಯಮಿಲೆಗೆ ಬೊಕ್ಕ ಹೊಸ ಉದ್ಯಮಿಲೆಗೆ ಎಡೆನ ತೆರಿನ ಕ್ಲೇಡ್ದು ಮಾಹಿತಿ ಕುರಿದು ಕಾರ್ಯಕ್ರಮ ರೈಸಿದಂಡು. ಲಕ್ಷಗಟ್ಟಲೆ ಜನಪ್ರಿಯ ಮನಸ್ಸುಗೆಂದಿನ ಈ ಕಾರ್ಯಕ್ರಮ ಉಡ್ದು ಪಾಕಜನ ಜವನರಿಗೆ ಸ್ವಂತ ಬೇಲೆ ಮಲ್ಪೆರ್ಲ ಉಮ್ಮಿದ್ ತಿಕ್ಕದಂಡು. TV ಮಾಧ್ಯಮ ಬೊಕ್ಕ ಪ್ರೊಫೆಷನಲ್ ವಲಯluಡು ಪೊಲಬ ಆದುಪುನ ಪುದರ್ ಪೋಯಿ ಲೆಕ್ಕ ಪರಿಶೋಧಕರು SS ನಾಯಕ್ ಮೇರಿಡ್ದು ಪ್ರತಿಯೊಂಜ ಐತಾರ ಕಾಂಡೆ 10-11 ಮುಟ ಈ ಕಾರ್ಯಕ್ರಮ ನಮ್ಮ ಕೂಡ್ಲ 24x7 ಚಾನೆಲ್ ಮೂಡ್ದು ಬರನುಂಡು. ಜನವರಿ 4 ಈ ಬಿಸ್ನೆಸ್ ಟಾನಿಕ್ದ 300ನೇ ಸಂಚಿ ಪ್ರಸಾರ ಆಯರುಂಡು. ಈ 300ನೇ ಸಂಚಿ ವಿಶೇಷ ಕಾರ್ಯಕ್ರಮ ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಜತೆ ಸೇರಿಕೆಡೆ ಜನವರಿ 4 ಕಾಂಡೆ 9 ಗಂಟೆಗೆ ಸೈಂಟ್ ಅಲೋಷಿಯಸ್ ಸಂಸ್ಥೆದ ಧರ್ಮಗುರು LF ರಸ್ಕಿನ ಹಾಲ್ಡ್ ನಡಪೆರುಂಡು. ಆ ಲೆಕ್ಕೋಡು ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಧರ್ಮಗುರು ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಕಾರ್ಯಕ್ರಮದ ಕೈಪಿಡಿ ಬಿಡುಗಡೆ ಮಾಡ್ತಾರೆ. ಲೆಕ್ಕ ಪರಿಶೋಧಕರು SS ನಾಯಕ್, ನಮ್ಮ ಕೂಡ್ಲ ಸಂಸ್ಥೆದ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ, ಡಾಕ್ಟರ್ ರೊನಾಲ್ಡ್ ನಜ್ರತ್, ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್, ಅಲೋಷಿಯಸ್ ಕಾಲೇಜದ ಸಹಾಯಕ ಪ್ರಾಧ್ಯಾಪಕರು ಅರ್ಜುನ್ ಪ್ರಕಾಶ್, ಬಿಸ್ನೆಸ್ ಟಾನಿಕ್ ಸಂಯೋಜಕರು MN ಪೈ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ದುಂಬುದ DGM ರಮೇಶ್ ಚಂದ್ರ ಪ್ರಭು, ನಮ್ಮ ಕೂಡ್ಲ ಮಾರ್ಕೆಟಿಂಗ್ ಮ್ಯಾನೇಜರ್ ಸುದರ್ಶನ್ ಮೂಡುಶೆಡ್ಡೆ ಪಾಲ್ಗೊಂಡಿರು. 300ನೇ ವಿಶೇಷ ಸಂಚಿ ಕಾರ್ಯಕ್ರಮಟು MSME ಬಗೆತ ಸಭೆನುಲ ದಿವೊಂದುಂಡು. This is the third time we are associating with Saint Aloysius, for which we are thankful to you. This time, this 300th episode of Business Tonic we are celebrating. Plus, we have combined it with the Coastal MSME Summit. In Coastal Karnataka, there are ample opportunities for entrepreneurs to start their own ventures, and existing ventures also they can expand. And many family businesses, they are instead of scaling up, they are nowadays next second generation, third generation or fourth generation, they are going for jobs in abroad and all. To avoid that, to inculcate entrepreneurship in our coastal Karnataka itself, we have been doing this program, and it's our pleasure. Namma Kudla is hosting this program. When we started this whole approach of collaboration, we started with the St. Aloysius Autonomous College. Now we are happy that we have become a deemed to be university, and under this deemed to be university we will be very happy to host the 300th episode of Business Tonic, that is doing extremely well under the leadership of CA SS Nayak and also others from Namma Kudla. We are very happy and we are pleased to organize it here at St. Aloysius deemed to be university, and also to collaborate as we move on in this direction. I hope and also pray God's choicest blessings on all of us, so that on 4th January it may be a great success, as we are taking up an important theme of coastal MSME, so that our students and the people of this place develop the economy and also stay here in Mangalore and develop our coastal area. That is, I think, very, very important. From this point of view, Professor CASS Nayak has done a lot, and we congratulate him and also wish our team together, Namma Kudla, CASS Nayak and St. Aloysius deemed to be university, all the best for this wonderful venture. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಆವಡೊಂದು ಒತ್ತಾಯ ಮಾಡ್ತಿದ್ದು ದೇಶದೊರ್ಮೆಡ ಜಾಗೃತಿ ಮೂಡಾರೆ ಕುಡ್ಲದ ಸಮಾಜ ಸೇವಕರನ ಕೂಟ ಡಿಲ್ಲಿ ಮುಟ್ಟಪೋದು ಪಿರಬನ್ನಗ ಗುಜರಾತ್ ಟ್ರಕ್ ಗುದ್ದುದು ಇರುವೇರು ಜೀವ ಕಲೆವನ್ನ ಬೇಜಾರದ ಸಂಗತಿ ನಡೆತದಂಡೆ. ಕುಡ್ಲದ ಸಮಾಜ ಸೇವಕರನ ಕೂಟ ಒಂಜಿ ದಿನೋಡು ದಿನ ಹೆಚ್ಚೊಂದು ಪುನಃ ಅತ್ಯಾಚಾರವನ್ನು ಪತ್ತಿಡಿದಿಯರೆ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಆವಡೊಂದು ಒತ್ತಾಯ ಮಲ್ತೊಂದು ದೇಶದೊರ್ಮೆಡ ಜಾಗೃತಿ ಮೂಡ ಒಂದು ಡಿಲ್ಲಿ ಮುಟ್ಟ ಪೋದಿತ್ತೇರು. ಪಿರಬನ್ನಗ ಕೂಟದ ಸದಸ್ಯರಿಗೆ ಗುಜರಾತದ ಸೂರತ್ ಕೈತಲು ಟ್ರಕ್ ಗುದ್ದುದು ಇರುವೇರ್ನ ಪ್ರಾಣ ಪೋತುಂಡು, ಮೂವೇರಿಗೆ ಪೆಟ್ಟಾತಂಡು. ಸೂರತದ 200 ಕಿಲೋಮೀಟರ್ ದೂರಡು ಈ ಸಂಗತಿ ನಡೆತದಂಡು. ದಕ್ಷಿಣ ಕನ್ನಡ ಜಿಲ್ಲೆ ಚಾರ್ಮಾಡಿದ ಮೂಸಾ ಶರೀಫ್ ಬುಕ ಪ್ರವೀಣ್ ತೀರದೇರು. ಅತ್ಯಾಚಾರಿಗಳಿಗೆ ಶಿಕ್ಷೆ ಆವಡೊಂದು ಒತ್ತಾಯ ಮಲ್ತೊಂದು ಕುಡ್ಲಡ್ದು ಡಿಲ್ಲಿಗೆ ಮೂಸಾ ಶರೀಫ್, ನೌಫಲ್ ಅಬ್ಬಾಸ್, ಹಂಜಾ, ಪ್ರವೀಣ್ ಬುಕ ಲಿಂಗೇಗೌಡ ಕಾರ್ನಡಪ್ಪು ಜಾಥಡು ಪೋದಿತ್ತೇರು.
ಮಾರ್ಗದ ಬರಿಟ್ ಕಾರಡ್ ಇಸ್ರಾಂತಿಡುಪ್ಪುನಗ ಟ್ರಕ್ ಎಡ್ತದುಂಡು. ಗುದ್ದುನ ರಭಸಗು ಓಮ್ನಿ ಕಾರ್ ಇಡೀ ಪುಡಿ ಪುಡಿ ಆತುಂಡು. ಟ್ರಕ್ ಡ್ರೈವರ್ ಪದ್ರಾಡ ಆತಿ. ಜೀವ ಕಳೆವನ್ನ 22 ಓರಿ ಮೂಸಾ ಶರೀಫ್ KRS ಪಕ್ಷುಡಿತದು ಸಾಮಾಜಿಕ ಪೊರ್ಂಬಾಟದಾರ ಆದಿತ್ಯರು. ಕರ್ನಾಟಕ ಸಾರತಿಲಿನ ಟ್ರೇಡ್ ಯೂನಿಯನ್ ನಾಯಕರ್ಲ ಆದಿತ್ಯರು. ಗುಂಡಿಬುರ್ದು ಸಂಚಾರಗೂ ಭಾರಿ ಕಷ್ಟ ಆದಿತ್ತಿನ ಸುರತ್ಕಲ್ MRPL ಮಾರ್ಗದ ಸುರತ್ಕಲ್ ರೈಲ್ವೆ ಸಂಘದ ಮಿತ್ತು ಕಾಂಕ್ರೀಟ್ ಕಾಮಗಾರಿ ಶುರು ಆತಂಡು. ಅಂಚದ ಈ ಮಾರ್ಗೋಡು ಗಾಡಿಲೇನ ಸಂಚಾರ ಬಂದ್ ಮಾಡ್ತದಂಡು. ಗುಂಡಿಬುರ್ದು ಸಂಚಾರಗೂ ಭಾರಿ ಕಷ್ಟ ಆದಿತ್ತಿನ ಸುರತ್ಕಲ್ MRPL ಮಾರ್ಗದ ಸುರತ್ಕಲ್ ರೈಲ್ವೆ ಸಂಘದ ಮಿತ್ತು ಕಾಂಕ್ರೀಟ್ ಕಾಮಗಾರಿ ಶುರು ಆತಂಡು. ಅಂಚದ ಈ ಮಾರ್ಗೋಡು ಗಾಡಿಲಿನ ಸಂಚಾರ ಬಂದ್ ಮಾಡ್ತದಂಡು. ಈ ಬಾಗೋಡಿ ಸಂಚಾರ ಮಲ್ಪನ ಗಾಡಿಲಿಗೆ ನನದ 2 ತಿಂಗಳು ಬದಲ ಮಾರ್ಗದ ವ್ಯವಸ್ಥೆ ಮಾಡ್ತದಂಡು. ರೈಲ್ವೆ ಸಂಘದ ಕಾಂಕ್ರೀಟ್ಗೆ ರೈಲ್ವೆ ಇಲಾಖೆ ಒಪ್ಪಿಗೆ ಕೊಡ್ತಿತ್ತು. ಡಿಸೆಂಬರ್ 16 ಬರ್ಪಣ 2025 ಫೆಬ್ರವರಿ 8 ಮುಟ್ಟ ಒಟ್ಟು 58 ದಿನ ಕಾಮಗಾರಿ ನಡಪುಡು. ಈ ಪೊರ್ತುಡು ಸುರತ್ಕಲ್ ಖಾನ ಮಾರ್ಗೋಡು ಸಂಚಾರ ನಿಷೇಧ ಮಲ್ತದು ಬದಲ ವ್ಯವಸ್ಥೆ ಕ್ರಮದಿತ್ತು ನೇರೆ ಕುಡ್ಲ ಮಹಾನಗರ ಪಾಲಿಕೆ ಕುಡ್ಲ ಪೊಲೀಸ್ ಕಮಿಷನರೇಟ್ಗೆ ಓಲೆ ಬರೆದಿತ್ತು. ಅಂಜದ ಕಮಿಷನರ್ ಅನುಪಮ್ ಅಗರ್ವಾಲ್ ಬದಲ ಸಂಚಾರ ವ್ಯವಸ್ಥೆ ತೆರಿಪಾದ ತತ್ಕಾಲದ ಅಧಿಸೂಚನೆ ಪಿದಾಡ್ಪಾದಿತ್ತೇರು. ಸುಮಾರು 71 ಲಕ್ಷ ರೂಪಾಯಿನ ಈ ಕಾಂಕ್ರೀಟ್ ಕಾಮಗಾರಿಗೆ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ದೆತ್ತದಿದ್ದೇರು. ಇತ್ತೆ ಕಾಮಗಾರಿ ಶುರು ಆದಿತ್ತದು ಸಾರ್ವಜನಿಕರು 2 ತಿಂಗಳು ಸಾಕಾರ ಕೊರಡೊಂದು ಶಾಸಕರನ ಪರವಾದ ಭಿನ್ನಾಯ್ತುಂಡು. ಈ ರೈಲ್ ಮೇಲ್ ಸಂಘದ ರಿಪೇರಿಗೆ ಒತ್ತಾಯ ಮಾಡ್ತದ್ದು SDPI ಸಂಘಟನೆ ಕೆಲವು ದಿನದ ದುಂಬು ಪ್ರತಿಭಟನೆ ನಡಪಾದಿತ್ತಂಡು. 4 ತಿಂಗಳು ದುಂಬು ರಿಪೇರಿ ಕಾಸು ದೆತ್ತದಿತ್ತಲ್ಲ ಶುರು ಮಲ್ಪನ್ನ ಬಗೆಟ್ ಏವರ ತೋಜಾದಿತ್ತಂಡು. ಡಿಸೆಂಬರ್ 15 ಉಲಾಯಿ ಕಾಮಗಾರಿ ಶುರು ಮಲ್ತಜಿಂದ ಡಿಸೆಂಬರ್ 14 ಜನಕ್ಲೇನ ಸೇರ್ಸಾಮಂದು ರೈಲ್ವೆ ಮೇಲ್ ಸಂಘದ ಕೈತನ ಮಾರ್ಗ ಬಂದ್ ಬಂದದ್ದು ಉಗ್ರ ಪ್ರತಿಭಟನೆ ಮಲ್ಪುಣು ಒಂದು ಜಾಗೃತೆ ಪಂಡದಿತ್ತಂಡು. ಇತ್ತೆ ಕಾಮಗಾರಿ ಶುರು ಮಾಡ್ತಿದ್ದೀರಿ. ಎಲ್ಲ ಬದಲಿ ರಸ್ತೆಗಳನ್ನು ಎಲ್ಲ ಟ್ರಾಫಿಕ್ ಇನ್ಸ್ಪೆಕ್ಟರ್ ಜೊತೆ ಇರ್ಬೋದು ಅಥವಾ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಇರ್ಬೋದು ಶಾಸಕರು ಒಂದು ಮೀಟಿಂಗನ್ನು ಮಾಡಿ ಬದಲಿ ರಸ್ತೆಗಳನ್ನು ಕೂಡ ಮಾಡಿದ್ದಾರೆ. ನಮ್ಮ ಜೊತೆ ಹಲವು ಸಂಘ ಸಂಸ್ಥೆಯವರು ಕೂಡ ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ ಸುರತ್ಕಲ್ನ ಸೂರಜ್ ಇಂಟರ್ನ್ಯಾಷನಲ್ ಹೋಟೆಲ್ ಏನಿದೆ ಅಲ್ಲಿಂದ ಒಳಗೆ ಹೋಗುವಂಥ ರಸ್ತೆಯಲ್ಲಿ ಚೊಕ್ಕಬೆಟ್ಟು, ಕೃಷ್ಣಾಪುರ, ಕೈಕಂಬ ಈ ಮುಂತಾದ ಭಾಗಗಳಿಗೆ ಅಲ್ಲಿಂದ ಹೋಗಬೇಕಾಗಿದೆ. ಅದೇ ರೀತಿ ನಮ್ಮದು ಕಾನದಿಂದ ಮೇಲೆ ಹೋಗುವಂಥ ರಸ್ತೆ ಅಲ್ಲಿ ನಮ್ಮ MRPL ಇರ್ಬೋದು, HPCL ಇರ್ಬೋದು, ಅಲ್ಲಿಂದ ಎಲ್ಲ ಬರುವಂಥ ದೊಡ್ಡ ವಾಹನಗಳೇನಿದೆ ಅದನ್ನೆಲ್ಲ ಕುಳಾಯಿ ಹೊನ್ನಕಟ್ಟೆ ಮೂಲಕ ಹೈವೇಗೆ ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಬಡವಿರು, ದೀನದಲಿತರು, ಅಂಗವಿಕಲರಿಗಾದ ಬದುಕು ಮುಡಿಪು ಮಲ್ತೊನ್ನ ಗುರು ಪುಟ್ಟರಾಜ ಗವಾಯಿರಿಗೆ ಪ್ರಶಸ್ತಿನ ಅರ್ಪಣೆ ಮಲ್ಪು ಎಂದು ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತಗಾರರು ಪಂಡಿತ್ ವೆಂಕಟೇಶ್ ಕುಮಾರ್ ಪಂತೇರು ಬೆದ್ರಡು ಆಳ್ವಾಸ್ ವಿರಾಸತ್ ಪ್ರಶಸ್ತಿದ ಮರ್ಯಾದೆ ತಂದು ಪಾತೇರಿಯರು. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನಿಲಿಟ್ಟು ಪುತ್ತಿಗೆ ವಿವೇಕಾನಂದ ನಗರದ ಶ್ರೀಮತಿ ವನಜಾಕ್ಷಿ ಶ್ರೀಪತಿ ಭಟ್ ಬಯಲು ರಂಗಮಂದಿರಡು ಅಂಗರೆ ರಾಷ್ಟ್ರೀಯ ಸಾಂಸ್ಕೃತಿಕ ಉಚ್ಚಯ ಆಳ್ವಾಸ್ ವಿರಾಸತ್ ಶುರುವಾದಿತ್ತಿದೆ. ಊರ ಪರ ಊರ ಭಾರಿ ಜನ ಕಲಾಭಿಮಾನಿಲು ಬೆದ್ರದಂಚಿ ಪೋಂದುಲ್ಲೇರು. ವಿರಾಸತ್ತದ ಪೊರ್ಲುನು ಕಣ್ಣದಿಂಜ ಒಂದುಲ್ಲೇರು. ಬುಧರ ಪುದರ್ ಪೋಯ್ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತಗಾರರು ಆದುಪುನ ಪಂಡಿತ್ ವೆಂಕಟೇಶ್ ಕುಮಾರ್ಗೆ 2024 ಆಳ್ವಾಸ್ ವಿರಾಸತ್ ಪ್ರಶಸ್ತಿ ಕೊರಪನ ಲೇಸು ನಡತಂಡೆ. ಸಾಂಸ್ಕೃತಿಕ ಮೆರವಣಿಗೆದ ಒಟ್ಟಿಗೂ ಪಂಡಿತ್ ವೆಂಕಟೇಶ್ ಕುಮಾರ್ರೇನು ಗಡ್ದಡಲೆ ತಂದು ಬತ್ತೀರು. 1 ಲಕ್ಷ ರೂಪಾಯಿದ ಒಟ್ಟಿಗೂ ಆಳ್ವಾಸ್ ವಿರಾಸತ್ ಪ್ರಶಸ್ತಿ ನೆಂಪುದ ಕಾಣಿಕೆ ಕೊರ್ದು ಮಾಮಲ್ಲ ಸಂಗೀತಗಾರೆ ವೆಂಕಟೇಶ್ ಕುಮಾರ್ರೆಗೆ ಮರ್ಯಾದೆ ಮಲ್ತೇರು. ಪಂಡಿತ್ ವೆಂಕಟೇಶ್ ಕುಮಾರ್ ಪಾತಿರ್ದು ಎಂಕ್ ಬೊಕ್ಕ ಎನ್ನಂಚಿನ ಬಡವೇರ್ನ ಬಿರ್ಸಿಯರಿಗೆ ಸಂಗೀತ ಬರವು ಕೊರ್ದು ಸಾಧನೆ ಕಾರಣ ಆಯ್ನಾರು. ಬಡವಿರು, ದೀನದಲಿತರು ಬೊಕ್ಕ ಅಂಗವಿಕಲರಿಗಾದ ಬದುಕು ಮುಡಿಪು ಮಲ್ತೊನ್ನ ಗುರು ಪುಟ್ಟರಾಜ ಗವಾಯರಿಗೆ ಈ ಪ್ರಶಸ್ತಿನ ಅರ್ಪಣೆ ಮಲ್ಪುವೆ ಎಂದು ಪಂಡೇರು. ಇಡೀ ಹಿಂದೂಸ್ತಾನೋಡು ಇಂಚಿನ ಅದ್ಭುತ ಕಾರ್ಯಕ್ರಮ ತೂಯರತಿ ಕುಜಿ ಅಂಚಿನ ಅಪೂರ್ವದ ಕಾರ್ಯಕ್ರಮನೇ ಈ ವಿರಾಸತ್ತಲ್ಲಿ ವೆಂಕಟೇಶ್ ಕುಮಾರ್ ಪುಗಾರಿಯರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ರಾಜ್ಯ ಕಮಿಷನರ್ PGR ಸಿಂಧ್ಯಾ, ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ, ಕುಡ್ಲದ ಎಕ್ಸ್ಪರ್ಟ್ ಬರವು ಸಂಸ್ಥೆಯ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ನಾಯಕ್, ಬೆಂಗಳೂರು ಪ್ರಾರ್ಥನಾ ಶಿಕ್ಷಣ ಸಂಸ್ಥೆದ ಕರ್ಣ ಬೆಳಗೆರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ದುಂಬುದ ನಿರ್ದೇಶಕರು ಡಾಕ್ಟರ್ LH ಮಂಜುನಾಥ ಲೇಸ್ಟ್ ಪಾಲ್ಗೊಂಡಿರು. ಗುರು ಏನನ್ನು ಬಯಸ್ತಾನೆ? ವಿದ್ಯಾರ್ಥಿಗಳ ಶಿಷ್ಯರ ಒಳ್ಳೆಯದನ್ನೇ ಬಯಸ್ತಾನೆ. ಅಂಥ ಗುರುಗಳು ನಮಗೆ ದೊರೆತದ್ದು ಭಾಳ ಭಾಗ್ಯ, ಈ ದೇಶದ ಈ ರಾಜ್ಯದ ಒಂದು ಪುಣ್ಯ. ಯಾಕಂದರೆ ಕಣ್ಣಿಲ್ಲದವರಿಗೆ, ಕಾಲಿಲ್ಲದವರಿಗೆ,
ಅಂಧರಿಗೆ, ದೀನರಿಗೆ, ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನವನ್ನು ಮುಡಿಪಿಟ್ಟು ಅವರಿಗೆಲ್ಲ ಉದ್ಧಾರ ಮಾಡಿದ್ರಲ್ಲ, ಅದನ್ನು ಹೇಳಿ. ಗಾನಯೋಗಿ ಪಂಚಾಕ್ಷರ ಗವಾಯಿಗಳು, ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಅಂಥ ಮಹಾತ್ಮರು, ಅವರಿಂದಲೇ ಇವತ್ತು ಇಡೀ ನಮ್ಮ ಕರ್ನಾಟಕದೊಳಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎಲ್ಲ ಕಡೆ ಬಂದಿದೆ ಅಂದರೆ ಆ ಮಹಾತ್ಮರಿಂದನೇ ಬೆಳಗದ ಇವತ್ತು. ಏನ್ರಿ ಖರೆ ಹೇಳ್ತೀನಿ. ಆ ಮಹಾತ್ಮರಿಗೆ ಈ ಪ್ರಶಸ್ತಿ ನಾನು ಅರ್ಪಣೆ ಮಾಡ್ತೀನಿ. ಪಂಡಿತ್ ವೆಂಕಟೇಶ್ ಕುಮಾರ್ ಬೊಕ್ಕ ಕೂಟದಕ್ಲು ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ನಡಪಾದ ಕೊರಿಯರು ಗುಜರಾತ್ದ ಮಾರ್ನೆಮಿದ ವಿಶೇಷ ಜನಪದ ನಲಿಕೆ ಗರ್ಭ, ಬಣ್ಣ ಬಣ್ಣದ ಕೋಲು, ಕೊಡೆಪತ್ತೊಂದು ನಲಿಪಿನ ದಾಂಡ್ಯಾ ರಸ್, ಕೃಷ್ಣ ರಾಧಿನ ಕತೆ ನೆಂಪು ಮಲ್ಪವನ ಭವಾಯಿ ಇಂಚ ಗುಜರಾತ್ದ ಬೇತೆ ಬೇತೆ ನಲಿಕೆಲು ರಡ್ಡನೇ ದಿನ ಮೂಡ್ದು ಬತ್ತಂಡು. शंभो शिव शंभो स्वयंभो बलचारी बुद्धिहीन तनुजानिके. ಹೊಸ ಶಿಕ್ಷಣ ನೀತಿದ ಪ್ರಕಾರ ಪರೀಕ್ಷೆ ಕಟ್ಟುನ ಕಾಸದ ವಿಚಾರಡು ಕಾಲೇಜ್ ಆಡಳಿತ ಆವಡು ವಿಶ್ವವಿದ್ಯಾನಿಲಯ ಆವಡು ಒವ್ವೇ ತಪ್ಪು ಮಲ್ತದೆ. ತಾಂತ್ರಿಕ ಕಾರಣದ್ದು ತಪ್ಪಾತರಂದು ಕೋಣಾಜೆ ನಡುಪದವದ PA ಕಾಲೇಜ್ ಆಡಳಿತ ಮಂಡಳಿ ಪಂತಂಡು. ಹೊಸ ಶಿಕ್ಷಣ ನೀತಿಡ್ದಾದು ಬರವು ಕ್ಷೇತ್ರಡು ಆಯ್ನ ಬದಲಾವಣೆಲಿಡ್ದು ತಾಂತ್ರಿಕ ಉಪದ್ರಾದು ಬರವು ಕಲ್ಪನಕ್ಲು ಬಲಿ ಬರ್ಪುಣಂಚಾತಂಡು. ಒಂದತ ಒಟ್ಟುಗೂ ಈ ಕೆಪ್ಪುಗುಪ್ಪು ಪರಿಹಾರ ಮಲ್ಪೆರೆ ಕಾಲೇಜ್ ಆಡಳಿತ ಮಂಡಳಿ ಬುಕ್ಕ ಕುಡ್ಲ ವಿಶ್ವವಿದ್ಯಾನಿಲಯ ಪುಣೆ ಒಂದುಂಡು. ಹೊಸ ಬರವು ನೀತಿ ಜಾರಿ ಆಯ್ನಿಡ್ದ ಬುಕ್ಕ ಪರೀಕ್ಷೆ ಕಟ್ಟುನ ಕಾಸನ್ನು ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕಟ್ಟೋಡಾತಂಡು. ಒಂದು ಬರವು ಕಲ್ಪನಕ್ಲು ಸೀದಾ ಪರೀಕ್ಷೆಗೆ ಕಾಸು ಕಟ್ಟುನ ವ್ಯವಸ್ಥೆ ಆದುಂಡು. ಕೋಣಾಜೆ ನಡುಪದವು PA ಕಾಲೇಜದ 27 ವಿದ್ಯಾರ್ಥಿಗಳು ಒಂದುವೇ UUCMS ಕಾಸು ಕಟ್ಟದು ಕಷ್ಟುಡು ತಿಕ್ಕಲ್ದು ಬಿಡ್ತೀರು. ಅಕ್ನ ಅಕೌಂಟ್ ಉಡ್ದು ಕಾಸು ಪೋಂಡಲ ತಾಂತ್ರಿಕ ತಪ್ಪುಡ್ದು ಕಾಸು ಕಟ್ಟಿಯರೆ ಸೂಚನೆ ಕೊಡ್ತುಂಡು. ಪೋಯಿನ ಕಾಸು ವಾಪಸ್ ಬರ್ಪೋಣೊಂದು ಒತ್ತುಕುಲಪತಿಲು ಸರಿಯಾದಿ ತೆರಿಪಾದೇರು. ಅಂಡ ಈ ನಡುಟು PA ಕಾಲೇಜಿಗೆ ಎದುರಾದು ಬರವು ಕಲ್ಪನಕ್ಲೆಡು ಒರ್ತಿ ಅಕ್ರಮವಾದ ಪರೀಕ್ಷದ ಫೀಸ್ ಕೇನೊಂದುಲ್ಲಿருந்து ದೂರ್ದು ಪೊಲೀಸರಿಗೆ ದೂರು ಕೊಡ್ತೀರು. ಈ ವಿಚಾರಡು ಸುದ್ದಿಕೂಟ ನಡಪಾಯಿನ ಕೋಣಾಜೆ ನಡುಪದವದ PA ಕಾಲೇಜ್ ಆಡಳಿತ ಮಂಡಳಿದಕ್ಲು ಉತ್ತರ ಕೊಡ್ತೀರು. PA ಪ್ರಥಮ ದರ್ಜೆ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ಸರ್ಫರಾಜ್ J. ಹಾಶಿಂ ಪತಿರ್ದು ಹೊಸ ಶಿಕ್ಷಣ ನೀತಿ ಪ್ರಕಾರ ಪರೀಕ್ಷೆ ಕಟ್ಟುನ ಕಾಸದ ವಿಚಾರಡು ಕಾಲೇಜ್ ಆಡಳಿತ ಆವಡು ವಿಶ್ವವಿದ್ಯಾನಿಲಯ ಆವಡು ಒವ್ವೇ ತಪ್ಪು ಮಲ್ತದಜಿ. ಒಂದು ತಾಂತ್ರಿಕ ಕಾರಣೋಡ್ದು ಆಯ್ನ ತಪ್ಪು ಆದಿತ್ತದು ಒತ್ತುಕುಲಪತಿ ಒಂದಿನ ಸರಿ ಮಲ್ಪನ ಭರವಸೆ ಕೊಡ್ತೀರು. ಪೊಲೀಸ್ ದೂರು ಬುಕ್ಕ ಮಾಧ್ಯಮಡು ಕಾಲೇಜ್ ಬಗೆಟ್ ತಪ್ಪು ಸಂದೇಶ ಬೈದ್ನಿಡ್ದವರ ಈ ಬಗೆಟ್ ಸ್ಪಷ್ಟವಾದ ಪನೊಂದುಲ್ಲ ಅಂದು ಪಂಡಿರು. PA ಬರವು ಸಂಸ್ಥದ AGM ಸರ್ಫುದ್ದೀನ್ ಸೈಯದ್, ದೀಪ್ತಿ ಉದ್ಯಾವರ, ನಿಹಾಸ್ ಬೊಕ್ಕ ವಕೀಲರು ಶಮನ್ ಸುದ್ದಿ ಕುಟುಡಿತ್ತೇರು. ಸೊ ಸಂಡೇ ಮಧ್ಯಾಹ್ನ ನಮಗೆ ಮೆಸೇಜ್ ಬಂದ ಕೂಡಲೇ ನಾನು ನಮ್ಮ ಸ್ಟಾಫಿಗೆ ಹೇಳಿದೆ, ಮತ್ತು ಆ ದಿವಸ ರಜೆ ಅಲ್ವಾ, ಕಾಲೇಜಲ್ಲಿ ಯಾರಿಲ್ಲ. ಸೋಮವಾರ ಬೆಳಿಗ್ಗೆಯಿಂದಲೇ ಹಾಲ್ ಟಿಕೆಟ್ ಜನರೇಷನ್ ಸ್ಟಾರ್ಟ್ ಆಗಿದೆ. ಇವರು ಸೋಮವಾರ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಯಾವಾಗ ಮಾಡಿ ಎಲ್ಲ ಸಾಲ್ವ್ ಆದ ನಂತರ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ. ಹಾಲ್ ಟಿಕೆಟ್ ಕೊಡಲಿಕ್ಕೆ ನಮ್ಮಲ್ಲಿ ಎಲ್ಲಿ ಉಂಟು ಹಾಲ್ ಟಿಕೆಟ್ ಜನರೇಟೇ ಆಗಲಿಲ್ಲಲ್ಲ. ಸೊ ಇದರಲ್ಲಿ ಇದು ಟೋಟಲಿ ಇಟ್ ಈಸ್ ಅ ಬೇಸ್ಲೆಸ್ ಎಲಿಗೇಷನ್. ಆ್ಯಂಡ್ ಇದರಲ್ಲಿ ಬೇರೆ ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಲ್ ಟಿಕೆಟ್ ನೀಡದ ಕಾಲೇಜು, ಹಾಲ್ ಟಿಕೆಟ್ ನಾವು ನೀಡಬೇಕಿದ್ರೆ ಹಾಲ್ ಟಿಕೆಟ್ ಜನರೇಟ್ ಆಗಬೇಕು. ಜನರೇಟ್ ಮಾಡಬೇಕಿದ್ರೆ ಅಲ್ಲಿಂದ ಎನೇಬಲ್ ಬಟನ್ ನಮಗೆ ಪುಷ್ ಮಾಡಿ ಕೊಡಬೇಕು ಯೂನಿವರ್ಸಿಟಿ. ಅದು ಆದದ್ದೇ ಸಂಡೇ. ಅದಕ್ಕಿಂತ ಮೊದಲು ನಾವು ಹೇಗೆ ಹಾಲ್ ಟಿಕೆಟ್ ಕೊಡೋದು? ಮತ್ತು ಶುಲ್ಕ ಪಾವತಿಸಿದರೂ ಹಾಲ್ ಟಿಕೆಟ್ ನೀಡಿಲ್ಲ ಅಂತ ಮಕ್ಕಳು ಹೇಳಿದ್ದಾರೆ. ಪರೀಕ್ಷಾ ಶುಲ್ಕ ಪಾವತಿಸಿದರೂ ಕೈಗೆ ಸಿಗದ ಹಾಲ್ ಟಿಕೆಟ್ ಅಂತ ಮಕ್ಕಳು ಹೇಳಿದ್ದಾರೆ. ಹಾಲ್ ಟಿಕೆಟ್ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು PA ಕಾಲೇಜಿನ ಸಮಸ್ಯೆಯೇ ಅಲ್ಲ, ಎಲ್ಲ ಕಾಲೇಜಲ್ಲಿದೆ.
ತಾವುಗಳು ನಿಮಗೆ ಗೊತ್ತಿದೆ ಈ UCMS ಏನೆಲ್ಲ ಆಗ್ತಾ ಉಂಟಂತ. ನಿಮಗೆ ಕೂಡ ಯೂನಿವರ್ಸಿಟಿ ಆಫೀಷಿಯಲ್ಸ್ ಅಂತ ಕೆಲವರು ಟಚ್ಚಲ್ಲಿ ಇದ್ದರು, ಅದು ಕೂಡ ಪತ್ರಿಕೆಯಲ್ಲಿ ಬಂದಿದೆ. ಯೂನಿವರ್ಸಿಟಿ ಕೂಡ ಸಂಡೇ ಪ್ರಕಟಣೆ ಕೊಟ್ಟಿದೆ, ಪ್ರೆಸ್ ರಿಲೀಸ್ ಕೊಟ್ಟಿದೆ, ಎಲ್ಲ ಸಮಸ್ಯೆಯು ಬಗೆಹರಿದಿದೆ. ಯಾರಿಗಾದರೂ ಸಮಸ್ಯೆ ಇದ್ದಲ್ಲಿ ಇನ್ನೂ ಕೂಡ ಅವರು ಪ್ರಾಂಶುಪಾಲರ ಮುಖಾಂತರ ಯೂನಿವರ್ಸಿಟಿಗೆ ಅದನ್ನು ಅಪ್ರೋಚ್ ಆಗಿ ಸರಿ ಮಾಡ್ಬೋದು. ಸಿದ್ದಗಟ್ಟೆ ಕಾಪಿಕಾಡು ಇಲ್ಲಡು ಮಾಸ್ಟರ್ ನಮಸ್ತು ಶೆಟ್ಟಿ ಬಾಲ್ಯದ 1ನೇ ವರ್ಷಾಚರಣೆದಲ್ಲೇ ಕೊಡು ಪಾವಂಜೆ ಮೇಳೊಡ್ದು ಶ್ರೀದೇವಿ ಲಲಿತೋಪಾಖ್ಯಾನ ಸೇವೆ ಆಟ ಗೊಬ್ಬಾರು. ಈ ಪೊರ್ತುಡು ಮಹಾಬಲ ಶೆಟ್ಟಿ ಪಟ್ಲ ಶ್ರೀಮತಿ ಲಲಿತಾ ಶೆಟ್ಟಿ ಅಂಚನೆ ಆಟ ಬುಕ ನಾಟಕ ಕಲಾವಿದರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಬಂಟ್ವಾಳ ತಾಲೂಕು ಸಿದ್ದಕಟ್ಟೆದ ಕಾಪಿಕಾಡು ಇಲ್ಲಡು ಮಾಸ್ಟರ್ ನಮಸ್ತು ಶೆಟ್ಟಿ ಬಾಲ್ಯದ 1ನೇ ವರ್ಷಾಚರಣೆದಲ್ಲೇ ಕೊಡು ಬುಧವಾರ ಪಾವಂಜಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀದೇವಿ ಲಲಿತೋಪಾಖ್ಯಾನ ಸೇವೆ ಆಟಾಟಣೆ ಮಲ್ತಿದ್ದೇರು. ದುಂಬತ್ತ ಕಾಪಿಕಾಡು ಇಲ್ಲಡ ಭಜನಾ ಸಂಕೀರ್ತನೆ நடத்துண்டு ಪಾವಂಜಿ ಮೇಳದ ದೇವೇರಿನ ಸಿದ್ದಕಟ್ಟಿಡ್ದು ಗಳ್ದದ ಮೆರವಣಿಗೆಡು ಕಾಪಿಕಾಡು ಇಲ್ಲದ ಆಟದ ಚೌಕಿ ಕನತದು ಚೌಕಿ ಪೂಜೆ ನಡಪಾದು ಆಟ ಶುರುವಾಂಡು. ಸೇವೆ ಆಟದಲ್ಲೇ ಕೊಡು ಕಲಾವಿದರಿಗೆ ಸಮ್ಮಾನದ ಲೇಸ ಆಟಣೆ ಮಲ್ತಿದ್ದು ದಿನೇಶ್ ಸುವರ್ಣ ರಾಯ್ ಮಾತೆರಲ್ ನೆದುಕೊಂಡಿರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ತಾಪಕೇರು ಬುಕ ಭಾಗವತೇರು ಸತೀಶ್ ಶೆಟ್ಟಿ ಪಟ್ಲದಾರ್ಯರ್ನ ಅಮ್ಮೇರು ಮಹಾಬಲ ಶೆಟ್ಟಿ ಪಟ್ಲ ಅಪ್ಪೆ ಲಲಿತಾ ಶೆಟ್ಟಿ ಪಟ್ಲ ಮುಕ್ಲಿಗೆ ಕಾಪಿಕಾಡು ಇಲ್ಲದ ಯಜಮಾನಿರು ಆಟದ ಸೇವಕರ್ತರು ಸಂಜೀವ ಶೆಟ್ಟಿ ಬುಕ ಮಾಲತಿ ಶೆಟ್ಟಿ ಪ್ರಸಾದ್ ಶೆಟ್ಟಿ ಬುಕ ನೀತಾ ಶೆಟ್ಟಿ ಸಮ್ಮಾನದ ಮರ್ಯಾದೆ ಮಲ್ತೇರು. ಪಾವಂಜಿ ಮೇಳದ ಪುದರ್ಪೋಯಿ ಕಲಾವಿದರಾಯಿನ ರಾಧಾಕೃಷ್ಣ ನಾವಡ ಮಧೂರು ಸುಬ್ರಾಯ ಹೊಳ್ಳ ಕಾಸರಗೋಡು ಬೊಕ ದಿನೇಶ್ ಶೆಟ್ಟಿ ಕಾವಳಕಟ್ಟೆ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಸುಬ್ರಾಯ ಹೊಳ್ಳೇರು ಪಾತಿರ್ದು ನಮ್ಮ ಹಿರಿಯ ಕಲಾವಿದರು ಮಲ್ತನಂಚಿನ ಸಾಧನೆ ಎಂಕುದಾಲ ಮಲ್ತದುಜ ಆಂಡಲ ಸಮ್ಮಾನದ ಮರ್ಯಾದೆ ಮಲ್ತದಾರು ಕಲಾಪ್ರಿಯರಾದು ಕಲಾಬಂಧುಲಾದು ಎಂಕ್ಲಿನ ಗುರ್ತು ಮಲ್ತದಾರು ಸೊಲ್ಮೆ ಸಂದಾವ ಅಂದು ಪಂಡೇರು. ನಾಟಕ ರಂಗದ ಪುದರ್ಪೋಯಿ ಕಲಾವಿದರು ದಿನೇಶ್ ಅತ್ತವರ ಬುಕ ಪ್ರಜ್ವಲ್ ಕುಮಾರ್ ಗುರುವಾಯಿನ ಕೆರೆ ಮುಕ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಭಜನಾ ಸಂಕೀರ್ತನೆ ನಡಪಾಯಿನ ಮಂಡಳಿಗೂ ಬ್ಯಾಂಡ್ ಬುಕ ಚೆಂಡೆವಾದ್ಯ ಮೇಳದ ಕೂಟದಗ್ಲೆಗೂ ಅಟ್ಟಿಲ್ದ ಬಿರ್ಸೇರು ಪಾಕತಜ್ಞರು ಶ್ರೀಕಾಂತ ಸೋಮಯಾಜಿ ಬುಕ ಮೇಳದ ಯಜಮಾನಿರು ಸತೀಶ್ ಶೆಟ್ಟಿ ಪಟ್ಲದಾರಿಗೂ ಮರ್ಯಾದೆ ಮಲ್ತೇರು. ಸತೀಶ್ ಶೆಟ್ಟಿ ಪಟ್ಲ ಬಾತಿರ್ದು ಜೋಕ್ಲೆಗೆ ಎಲ್ಯ ಪ್ರಾಯಡೆ ವಾ ಸಂಸ್ಕಾರ ಕೊರೋಡೊಂದು ಇಂಚಿನ ಕಾರ್ಯಕ್ರಮ ಮಲ್ತು ತೋಜದಾರು. ನಮಸ್ತು ಬಾಲ್ಯದ ಭವಿಷ್ಯ ಉಜ್ವಲಾವಡು ಜೋಕ್ಲೆಗೆ ಬಜಿ ಶಿಕ್ಷಣ ತಿಕ್ಕಂಡ ಪ್ರಯೋಜನ ಇಜ್ಜಿ ಬರವುದ ಒಟ್ಟುಗು ಸಂಸ್ಕಾರ ಕೊರೋಡು ಸಾಂಸ್ಕೃತಿಕ ಕಲೆಯನ್ನು ಬುಲೆಪಾವನೋಡು ಪಂಡೇರು. ಸಿದ್ದಕಟ್ಟೆ ಕಾಪಿಕಾಡು ಇಲ್ಲದ ದೇವಿ ಪ್ರಸಾದ್ ರೈ ಶ್ರೀಮತಿ ಪವಿತ್ರ ಮಂಜಯ್ ಶೆಟ್ಟಿ ಬುಕ್ಕ ಅಣ್ಣೆ ಮಿಗ್ಗೆಲ್ಲು ಸಂದೇಶ್ ಶೆಟ್ಟಿ ಗುರುವಾಯಿನ ಕೆರೆ ಪಾಲ್ದೊಂಡಿರು. ದಿನೇಶ್ ಸುವರ್ಣರಾಯಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು ಸಮ್ಮಾನದ ಮರ್ಯಾದೆ ಸಿಡಿದು ಬೊಕ್ಕ ಪಾವಂಜಿ ಮೇಳದ ಶ್ರೀದೇವಿ ಲಲಿತೋಪಾಖ್ಯಾನ ಆಟ ದುಂಬರೇಂಡು. ಅತ್ಯಂತ ಸಂತೋಷದಲ್ಲಿ ಸ್ವೀಕರಿಸಿದ್ದೇವೆ. ಯಕ್ಷಗಾನ ರಂಗದಲ್ಲಿ ಮಾಡಿದಂಥ ಕಿಂಚಿತ್ ಸೇವೆಯನ್ನು ಮಹತ್ವಂತ ಸ್ವೀಕರಿಸಿ ಈ ಮನೆಯವರು ಮಾಡಿದಂತಹ ಈ ಸನ್ಮಾನ ಅತ್ಯಂತ ಸಂತೋಷದಲ್ಲಿ. ಯಾಕಂದರೆ ಎಷ್ಟೋ ಮಂದಿ ಪೂರ್ವಸೂರಿಗಳು ನಮ್ಮ ಹಿರಿಯ ಕಲಾವಿದರು ಮಾಡಿದಂತಹ ಸಾಧನೆಯನ್ನು ನಾವು ಮಾಡಲಿಲ್ಲ. ನಮ್ಮ ಭಾಗಕ್ಕೆ ಬಂದದ್ದು, ನಮ್ಮ ಜ್ಞಾನಕ್ಕೆ ಹೊಳೆದದ್ದು, ಗುರು ನಿರೂಪದಿಂದ ಒದಗಿ ಬಂದಂತಹ ಜ್ಞಾನದಿಂದ ಮಾಡಿದಂತಹ ಪಾತ್ರಗಳನ್ನು ನೀವೆಲ್ಲ ಮೆಚ್ಚಿ ಈ ಎಲ್ಲ ಹಿರಿಯರನ್ನು ಸೇರಿಸಿಕೊಂಡು ವೇದಿಕೆಯಲ್ಲಿ ಒಂದು ದಾಖಲೆ ನಿರ್ಮಿಸಿದಂಥ ಈ ಕಾರ್ಯಕ್ರಮಕ್ಕೆ ನಾನು ಕೃತಜ್ಞ. ನಾವೆಲ್ಲರೂ ಕೃತಜ್ಞರು. ನೀವೆಲ್ಲರೂ ನಮ್ಮ ಆರೋಗ್ಯಕ್ಕಾಗಿ ಹಾರೈಸಿ ಸಮಾಜಕ್ಕೆ ನಾವು ಯಾವ ರೀತಿ ಆಚರಿಸಬಹುದು ಎನ್ನುವುದಕ್ಕಾಗಿ ತೋರಿಸಿಕೊಡ್ಲಿಕ್ಕೆ ಇಂಥದ್ದು ಮತ್ತೊಂದು ಯಾವುದನ್ನು ಸ್ವೀಕರಿಸಬೇಕೆಂಬುದು ನಮಗೆ ಬಿಟ್ಟದ್ದು. ನಮ್ಮ ಮಕ್ಕಳಿಗೆ ಯಾವ ಸಂಸ್ಕಾರವನ್ನು ನಾವು ಸಣ್ಣದಿರುವಾಗಲೇ ಕೊಡಬೇಕು ಎನ್ನುವುದಕ್ಕೆ ಒಂದು ಆದರ್ಶ ಇವತ್ತು ಪ್ರಸಾದ್ ಮತ್ತು ರೀತಾ ಆಗಿದ್ದಾರೆ. ನಮಸ್ತು ಪುಟ್ಟ ಬಾಲ, ನಮಸ್ತೆಗೆ ಒಳ್ಳೆಯದಾಗಲಿ. 1ನೇ ವರ್ಷ ಆಚರಿಸುವಂಥ ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನ ತಾಯಿ ದುರ್ಗಾಮಾತೆಯ ಲಲಿತಾಂಬಿಕೆಯ ಸೇವೆ ಮಾಡುವಂತಹ ಆ ಮಗುವಿನ ಭವಿಷ್ಯ ಉಜ್ವಲವಾಗಲಿ ಎಂಬುದಾಗಿ ಜೋರಾದ ಕೈಚಪ್ಪಾಳೆಯ ಮೂಲಕ ನಾವೆಲ್ಲರೂ ಹಾರೈಸೋಣ. ಕೇಂದ್ರ ಶಿಕ್ಷಣ ಮಂತ್ರಾಲಯ ಬುಕ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ದಿವೋನ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ದ 7ನೇ ಆವೃತ್ತಿಗೆ ಬುಧವಾರ ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಚಾಲನೆ ಕೊಡ್ತೇವೆ. ಕೇಂದ್ರ ಶಿಕ್ಷಣ ಮಂತ್ರಾಲಯ ಬುಕ್ಕ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ದಿವೋನ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ದ 7ನೇ
ಆವೃತ್ತಿಗೆ ಬುಧವಾರ ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಚಾಲನೆ ಕೊರಿಯರು. ದೇಶದ 51ನೇ ಕಾಲೇಜ್ಲೆಡ್ ಈ ಕಾರ್ಯಕ್ರಮವನ್ನು ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ವರ್ಚುವಲ್ ಉದಿಪನ ಮಂತೇರು. ಸಹ್ಯಾದ್ರಿ ಕಾಲೇಜ್ ಭಾರತದ ಮಿತ್ತಬಾನ ವಿಜ್ಞಾನಿ ಪದ್ಮಶ್ರೀ ಬೊಕ್ಕ ಪದ್ಮಭೂಷಣ ಪ್ರಶಸ್ತಿ ಪಡೆತನ ಡಾಕ್ಟರ್ BN ಸುರೇಶ್ ಈತದ ಚಾಲನೆ ಕೊರಿಯರು. ಸಹ್ಯಾದ್ರಿ ಕಾಲೇಜದ R&D ನಿರ್ದೇಶಕರು ಡಾಕ್ಟರ್ ಮಂಜಪ್ಪ ಸಾರಥಿ, ನೋಡಲ್ ಸೆಂಟರ್ ಮುಖ್ಯಸ್ಥರು ಶ್ಯಾಮಲ್ ಕಿಶೋರ್ ಬೊಕ್ಕ ಶ್ರುತಿಯೇ, ಸಂಯೋಜಕಿ ಮೇಘನಾ ಶರ್ಮಾ, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ದ ಒತ್ತು ಡೈರೆಕ್ಟರ್ ಜನರಲ್ ಪ್ರಶಾಂತ್ ಕುಮಾರ್ ಮಿತ್ತಲ್, ಸಹ್ಯಾದ್ರಿ ಕಾಲೇಜ್ ಟ್ರಸ್ಟಿ ದೇವದಾಸ್ ಹೆಗ್ಡೆ, ಕಾಲೇಜದ CEO ಜಾನ್ಸನ್ ಟ್ಯಾಲಿಸ್ ಈ ಪೊರ್ತುಡಿತ್ತೇರು. ಡಾಕ್ಟರ್ BN ಸುರೇಶ್ ಪಾತಿರ್ದು ಜವನ ಜವಂದಿ ಹೊಸ ವಿಷಯಗಳು ಸಂಶೋಧನೆಡು ಸೇರುನೇರೆ ಬೊಕ್ಕ ಸೃಜನಶೀಲ ಆಲೋಚನೆಗೆ ಪ್ರೋತ್ಸಾಹ ಕೊರ್ಪುನವು ಈ ಹ್ಯಾಕಥಾನ್ದ ಉದ್ದೇಶ ಆದುಂಡು. ಸಂಶೋಧನೆಡ್ದು ಮಾತ್ರ ಭವಿಷ್ಯಡು ಉರಿಯೋಲಿ, ದೇಶಡು ಸೃಜನಾತ್ಮಕ ಮಾನವ ಸಂಪನ್ಮೂಲ ಬೋಡಾಯ್ನಾತು ಉಂಡು. ಹೊಸತೇನು ಸಂಶೋಧನೆ ಮಲ್ತದು ಲೋಕದ ನಾಯಕರಾಯರೆ ಅನುಕೂಲ ಆಯ್ನ ವಾತಾವರಣ ಉಂಡು. ಉದ್ಯಮಶೀಲತದ ಕನ ಕಟ್ಟುಡು, ಸೋಲುನು ಸವಾಲಾದ್ಯತನೋಡು, ಅವಕಾಶಗಳು ಏತೋ ಉಂಡು. ಐನ ಎಡ್ಡೆ ರೀತಿ ಗಲಸ ನೋಡುದು ಡಾಕ್ಟರ್ BN ಸುರೇಶ್ ಪಂಡೇರೆ. I must also tell you that the India which is presently there, and also all you youngsters who are here, you are all very fortunate ones, for the simple reason that we have bright, very young human resources in the country, and coupled with the blooming economy maybe for the past decade and a half. This kind of ambience which is there gives tremendous opportunities for our people to innovate and then become the world leader within a very short time. ಒಡಿಪು ಜಿಲ್ಲೆ ಬೈಲೂರದ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಡು ಡಿಸೆಂಬರ್ 14 ಶತಚಂಡಿಕಾ ಯಾಗ ಬೊಕ್ಕ ಬ್ರಹ್ಮಮಂಡಲ ಸೇವೆ ನಡಪಿರೈತದೆ. ಬುಧವಾರ ಬಯ್ಯಗ್ ಭದ್ರಕಾ ಮಂಡಲ ಪೂಜೆ, ಶಕ್ತಿದಂಡಕ ಮಂಡಲ ಪೂಜೆ ನಡಪಾಯರು. ಉಡುಪಿ ಜಿಲ್ಲೆದ ಎಳ್ಪತ್ತಾಜ್ ಬಡಗಬುಟ್ಟು ಬೈಲೂರು ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಡು ಶತಚಂಡಿಕಾ ಯಾಗ ಬೊಕ್ಕ ಬ್ರಹ್ಮಮಂಡಲ ಸೇವೆದ ಧಾರ್ಮಿಕ ಕಾರ್ಯಲು ಡಿಸೆಂಬರ್ 9 ಸೋಮವಾರದಿಂಚ ನಡೆಸಂದಿತ್ತಿದೆ. ಡಿಸೆಂಬರ್ 14 ಶನಿವಾರ ಶತಚಂಡಿಕಾ ಯಾಗ ಬೊಕ್ಕ ಬ್ರಹ್ಮಮಂಡಲ ಸೇವೆ ನಡಪೆರ ಉಂಡು. ಬುಧವಾರ ಬಯಗ್ ದೇವಸ್ಥಾನದ ತಂತ್ರಿಯರು KS ಕೃಷ್ಣಮೂರ್ತಿ ಕೊರಂಗ್ರಪಾಡಿ, KE ಶ್ರೀರಮಣ ತಂತ್ರಿ ಕೊರಂಗ್ರಪಾಡಿ ಪೌರೋಹಿತ್ಯಡು ಧಾರ್ಮಿಕ ಬೇತೆ ಕಾರ್ಯಕ್ರಮ ನಡೆತಂಡೆ. ಗಣಪತಿ ಸಾನ್ನಿಧ್ಯಡು ಭದ್ರಕಾ ಮಂಡಲ ಪೂಜೆ, ಮಹಿಷಾಮರ್ದಿನಿ ಸಾನ್ನಿಧ್ಯಡು ಶಕ್ತಿದಂಡಕ ಮಂಡಲ ಪೂಜೆ, ರಾತ್ರಿದ ಪೂಜೆ ನಡಪಾದು ಭಕ್ತರಿಗೆ ಪ್ರಸಾದ ಕೊರಿಯರು. ಶತಚಂಡಿಕ ಯಾಗ ಬೊಕ್ಕ ಬ್ರಹ್ಮಮಂಡಲ ಸೇವಾ ಸಮಿತಿ ಗುರುಕಾರ್ಯರು ಮಟ್ಟ ರತ್ನಾಕರ ಹೆಗ್ಡೆ, ಪ್ರಧಾನ ಕಾರ್ಯಂತ್ರಿ ಶ್ರೀಕೃಷ್ಣರಾವ್ ಕೊಡಂಚ ಬೊಕ್ಕ ಸರ್ವ ಸದಸ್ಯರು, ಆಡಳಿತ ಮುಕ್ತೇಸರರು ಮೋಹನ್ ಮುದ್ದಣ್ಣ ಶೆಟ್ಟಿ, ಕಾರ್ಯಂತಿರು ನಾರಾಯಣದಾಸ ಉಡುಪ, ಪಣವ್ ಅಧಿಕಾರಿ ಸುದರ್ಶನ್ ಶೇರಿಗಾರ್ ಬೊಕ್ಕ ಮುಕ್ತೇಸರರು, ಪವಿತ್ರಪಾಣಿ ಶ್ರೀನಿವಾಸ ಆಚಾರ್ಯ ಬೊಕ್ಕ ಮರ್ಯಾದಿ ಸಲಹೆಗಾರರು ಈ ಪೊರ್ತುಡಿತ್ತೇರು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಡು ಹಾಸ್ಯ ಚಕ್ರವರ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತನ ಕಲಾವಿದರು ದಿನೇಶ್ ಕೋಡಪದವು ಬೊಕ್ಕ ಕೂಟದಕ್ಲಿಡ್ದು ಯಕ್ಷತೆಲಿಕೆ ಬೊಕ್ಕ ಕುಂದ ಕನ್ನಡ ರಾಯಭಾರಿ ಮನು ಹಂದಾಡಿ ಹಿಡಿದು ನಗೆ ಹಬ್ಬ ಮೂಡ್ದು ಬತ್ತಂಡು. ಸಾಗಲಿ ಮೋದೆ ಹೋಯಲಿ ದೂರ ತೀರವ ಸೇರಲಿ ಬೀಸುಗಾಳಿ ಬೀಳು ತೇಳುವ ಮೇಘನೆ ಹಾರಲಿ. ಜೀವನಡು ಯಾನೇ ಮಲ್ಲೆ ಬೊಕ್ಕ ಮಾತ ಎಲ್ಲೆ ಅಂದ ಪನ್ಪುಣಂಚಿತ್ತು ಒಂಜಿ ಭಾವನೆ ಇತ್ತಂದು ಒಂಜಿ ಮಹಾನುಭಾವಿ ಲೆಕ್ಕ ಬತ್ತದು ಎನ್ನ ಕಣ್ಣನು ಬುಲೆಪ್ಪಾಯ ಏರೇ ಒರಿ ಕಲಾವಿದೆಲ್ಲ ಯಾನ ಮಲ್ಲೆ ಅಂದ ಪಂಡೊಂದು ಪೋಯಿನಡೆಗಾಯ ಕಲಾವಿದೆ ಮಲ್ಲೆ ಅಂದ ಆಪುಜಿ ತೂಪುಣಕಲ್ನ ದೃಷ್ಟಿಡ ಎಲ್ಲೇನೆ ಆಪುನ ಅಪಗಂದಂಡ ನಿಜವಾಯಿನ ಕಲಾವಿದೆ ಮಲ್ಲ ಕಲಾವಿದ ಕೂಡ ಆಪುಣ ಎಂಚ ತಾನಿ ಏತೇ ತೆರೆದಿತ್ತಂದಲ್ಲ ದಾಲ ಗೊತ್ತಿಜ್ಜನ್ನಲ
ಲೆಕ್ಕ ವ್ಯವಹಾರ ಮಲ್ತೊಂದು ಅಭಿಮಾನಿಲೇನೆ ದೇವೇರನ್ನೆಂಜಿದು ಒಂಜಿ ಪ್ರೇಕ್ಷಕರಿಪ್ಪಡು 1000 ಪ್ರೇಕ್ಷಕರಿಪ್ಪಡು ಬರ್ಸ ಇಪ್ಪಡು ತೆಡಿಲಿಪ್ಪಡು ದೊಂಬಿಪ್ಪಡು ರಡ್ ಕಾರ್ಯಕ್ರಮನೇ ಉಪ್ಪಾಡು ಇಲ್ಲಲು 1000 ಸಮಸ್ಯೆ ಇತ್ತು ಅಂಡಲ ಮನಸ್ಸಡ ಇನ್ನು ಒಯ್ಲ ದೀವಂದೆ ರಂಗತ್ತಲಡು ತಾನು ಎದುರುಡಿಪ್ಪುನಂಚಿತ್ತನ ಪ್ರೇಕ್ಷಕರೇ ತನ್ನ ಇಲ್ಲದ ಕುಲುಂದು ಎಣ್ಣಿದು ತನ್ನ ವಾಯಿನಂಚಿತ್ತನ ಚಾತುರ್ಪನ್ನು ತೋಜಾದು ಕಡೆ ಮುಟ್ಟಲ ತಗ್ಗದು ಬಗ್ಗದು ನಯ ವಿನಯಡು ಏರು ಬದುಕಬೇನ ಆಯ್ ತೂಪುನಕಲ ದೃಷ್ಟಿಡು ಎಲ್ಲೇ ಆದಿತ್ತನ್ನ ಕಲಾವಿದನ ತಾನಮಾನಡು ಆಯ್ ನಿಜವಾಯಿನ ಮಲ್ಲ ಕಲಾವಿದೆ ಪನ್ಪುನಂಚಿತ್ತನ ಸತ್ಯ ಅಂಕಿತ್ತ ತಾನಮ್ಮ. ಅಜ್ಲಮುಗೀರ್ ಜುಮ್ಮಾ ಪಳ್ಳಿದ 752ನೇ ಮಾಲಿದ ಉರೂಸ್ ಡಿಸೆಂಬರ್ 13 17 ಮುಟ್ಟ ನಡಪೆರ ಉಂಡು ಪಳ್ಳಿದ ಗುರುಕಾರ್ಯರ್ ಹಾಜಿ PB ಅಬ್ದುಲ್ ಹಮೀದ್ ಸುದ್ದಿ ಕುಟುಡು ತಿಳಿಪಾದಿರು. ಅಜ್ಲಮುಗೀರ್ ಜುಮ್ಮಾ ಪಳ್ಳಿದ ಗುರುಕಾರ್ಯರ್ ಹಾಜಿ PB ಅಬ್ದುಲ್ ಹಮೀದ್ ಸುದ್ದಿ ಕುಟುಡು ಪಾದಿರ್ದು ದಕ್ಷಿಣ ಭಾರತದ ಮುಖ್ಯವಾಯಿನ ಪಳ್ಳಿ ಸರ್ವಧರ್ಮದಕ್ಲು ಪಾಲ್ದೆತೊನ್ನ ಕೇಂದ್ರ ಆದ್ ಅಜ್ಲಮುಗೀರ್ ಪಳ್ಳಿ ಗುರುತು ಮಲ್ತದುಂಡು. ಪಳ್ಳಿದ ತಾಪಕಿರ್ ಬೊಕ ಪವಾಡ ಪುರುಷರು ಹಜ್ರತ್ ಸೈಯದ್ ಬಾಬಾ ಫಕ್ರುದ್ದೀನ್ ವಲೀರ್ನ ನೆಂಪುಗಾದ್ ವರ್ಷದ ನಡಪಾವನ ಉರುಸ್ ಈ ಸರ್ತಿ 752ನೇ ಮಾಲಿದ ಉರುಸ್ ಡಿಸೆಂಬರ್ 13 17 ಮುಟ್ಟ ಆಚರಣೆ ಮಲ್ತದನಂದು ಪಂಡೀರು. ಭಾವೇಕಿತದ ತಾಣ ಆದುಪ್ನ ಮುಲ್ಪ ಹಿಂದೂ ಮುಸ್ಲಿಮೀರ್ನ ಬೇರೆಗು ಬುಡು ಅವಕಾಶ ಮಲ್ತು ಕೊಡ್ತುಂಡು. ಸುರುದ ದಿನ 13 ಶುಕ್ರವಾರ ಮಗ್ರಿಬ್ ನಮಾಜ್ ಆಯ್ ಬೊಕ ಅಸಯ್ಯದ್ ಜಿಲ್ಫರ್ ಸ್ವಾದಿಕ್ ತಂಗಳ್ ಕುಂಬ್ಳೇರ್ನ ದುಂಬಾಳ್ತಿಡು ಜಲಾಲಿಯ ರಾತಿಬ್ ನಡಪೆರೈತದು 14 ಶನಿವಾರ ಭಂಡಾರದ ಪರಕೆ ಶುರು ಬೊಕ ಬುರ್ದಾ ಮಜ್ಲಿಸ್ ನಡಪುಂಡು. ಸೈಯದ್ ಆಟಕೋಯಿ ತಂಗಳ್ ಕುಂಬ್ಳೆ ದುಂಬಾಳ್ತಿಡು ಸಾಮೂಹಿಕ ಪ್ರಾರ್ಥನೆ ನಡಪುಂಡು. ಐಂದಿನುಡು ಪುದರ್ ಪೋಯಿ ಸಾದಾತುಲು ಬೊಕ ಧಾರ್ಮಿಕ ವಿದ್ವಾಂಸರದ್ದು ಜಿಯಾರತ್ ಸಾಮೂಹಿಕ ಪ್ರಾರ್ಥನೆ ನಡಪುಂಡು. ಸರ್ವಧರ್ಮದಕ್ಲು ಲಕ್ಷಗಟ್ಲೆ ಜನ ಸೀರ್ವಿருந்து ಹಾಜಿ ಅಬ್ದುಲ್ ಹಮೀದ್ ಪಂಡೇರು. ಕಾಂಡೆಡ್ದ ಬಯ್ಯ ಆಜಿಮುಟ್ಟ ಮಾತ್ರ ಪೊಂಜನಕ್ಲಿಗೆ ಉರುಸುಡು ಪಾಲ್ದೆತುನೆರ ಅವಕಾಶ ಉಂಡು. ಫ್ಯಾನ್ಸಿ ಟಾಯ್ಸ್ ಬೇರ ಬೊಕ್ಕ ಮನೋರಂಜನಾ ಕಾರ್ಯಕ್ರಮ ಕಡ್ಡಾಯ ನಿಷೇಧ ಮಲ್ತದಂಡೆ ಐಂದಿನದ ಕಾರ್ಯಕ್ರಮ ಮಾತೆರ್ಲ ಪಾಲ್ದೆತು ನೋಡುಂದು ಹಾಜಿ ಅಬ್ದುಲ್ ಹಮೀದ್ ಭಿನ್ನೈತೊಂಡೇರು. ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿಯೂ ಎಲ್ಲ ರೀತಿಯಲ್ಲಿ ಅಂದಿನ ಜನಸಮೂಹವನ್ನು ಬದಲಾವಣೆ ಮಾಡಿದಂತಹ ಸಂತ ಪುರುಷರಾಗಿದ್ದರು ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್ ಅವರ ನೆನಪಿಗಾಗಿ ವರ್ಷಂಪ್ರತಿ ನಾವು ಈ ಒಂದು ಉರುಸ್ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸ ಬಂದಿದ್ದೇವೆ. ಆ ಉರುಸ್ ಸಮಾರಂಭವು ಡಿಸೆಂಬರ್ 13ರಿಂದ 17ರವರೆಗೆ ಬಹಳ ಅದ್ದೂರಿಯಾಗಿ ಅಜ್ಲಮುಗೀರ್ನಲ್ಲಿ ನಡೆಯಲಿಕ್ಕಿದೆ. ಮಾಲಿದ ಅಂತ ಹೆಸರಿನ ಸಿಹಿ ತಿಂಡಿಯು ಅಂದರೆ ಅಲ್ಲಿಯ ಎಲ್ಲ ಪರಿಸರದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಅದನ್ನು ಅವರವರ ಮನೆಯಲ್ಲಿ ತಯಾರಿಸಿ ತಂದು ಕೊಡ್ತಿದ್ದರು. ಅದು ಈಗ ಕೆಲವು ಜನರಿಗೆ ವಲಸೆ ಹೋದವರು ಅಲ್ಲಿ ಅಜ್ಲಮುಗೀರ್ ಮತ್ತು ಎಲ್ಲ ಸುತ್ತು ಗ್ರಾಮದ ಗ್ರಾಮಸ್ಥರು ಅಲ್ಲಿ ಅವರು ವಲಸೆ ಹೋದವರು ಸಹ ಈಗ ಅಲ್ಲಿಗೆ ವರ್ಷಕ್ಕೊಮ್ಮೆ ಬಂದು ಅಲ್ಲಿಯ ಸಹೋದರ ಬಂಧುಗಳಿಂದ ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಕೊಟ್ಟು ಮಾಡಿಸಿ ಪಳ್ಳಿಗೆ ಈ ಮಸೀದಿಗೆ ಒಪ್ಪಿಸಿ ಅದನ್ನು ಮಸೀದಿಯಲ್ಲಿ ಸಂಗ್ರಹಿಸಿ ಅದನ್ನು ಪ್ರಸಾದದ ರೂಪದಲ್ಲಿ ಎಲ್ಲರಿಗೆ ವಿತರಣೆ ಇಂದಿಗೂ ನಡೀತಾ ಇದೆ. ದುಂಬುದು ಮಂತ್ರಿ ಕೃಷ್ಣಜಿ ಪಾಲೆಮಾರ್ ಅರ್ಪಣೆ ಮಲ್ಪನ ತುಳು ಸಿನಿಮಾ ದಸ್ಕತ್ ಡಿಸೆಂಬರ್ 13 ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡು ಬಿಡುಗಡೆ ಆಪುನೊಂದು ಸಿನಿಮಾದ ನಿರ್ದೇಶಕರು ಅನೀಶ್ ಪೂಜಾರಿ ವೇಣೂರು ಸುದ್ದಿಕೂಟೋಡು ಪಂತೇರು. ದಸ್ಕತ್ ತುಳು ಸಿನಿಮಾದ ನಿರ್ದೇಶಕರು ಕಾಮಿಡಿ ಕಿಲಾಡಿಗಳು ಜನಮೆಚ್ಚಿಗಿದ ಅನೀಶ್ ಪೂಜಾರಿ ವೇಣೂರು ಕುಡ್ಲದ ಪತ್ರಿಕಾ ಭವನೋಡು ಸುದ್ದಿಕೂಟೋಡು ಪಾತಿರ್ದು ದುಂಬುದ ಮಂತ್ರಿ ಕೃಷ್ಣಜಿ ಪಾಲೆಮಾರ್ ಅರ್ಪಣೆ ಮಲ್ಪನ ತುಳು ಸಿನಿಮಾ ದಸ್ಕತ್ ಡಿಸೆಂಬರ್ 13 ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಸಿನಿಮಾ ಟಾಕೀಸ್ಲೆಡ್ ಬಿಡುಗಡೆ ಆಪುಂಡು. ತುಳು ಜನಕ್ಲಿನ ಬದುಕು ಸಂಸ್ಕೃತಿ ಸಂಘರ್ಷದ ಕಥೆನು ದಸ್ಕತ್ ಸಿನಿಮಾ ತೋಜಾಂಡು. ನಿಜ ಸಂಗತಿಲಿನ ಆಧಾರಡು ಈ ಸಿನಿಮಾ ಬೆಳ್ತಂಗಡಿ ತಾಲೂಕುದ ವೇಣೂರು ನಾರಾವಿ ಅಂಡಿಂಜೆ ಕೊಕ್ರಾಡಿ ಇಂಚಿತ್ತಿ ಕಡೆಟ್ ಚಿತ್ರೀಕರಣ ಆತನಂದು ಚಿತ್ರಕಥೆ ಬರೇನಾರ್ಲಾದುಪುನ ಅನೀಶ್ ಪೂಜಾರಿ ಪಂಡೀರು. ರಾಘವೇಂದ್ರ ಕುಡ್ವ ಸಿನಿಮಾ ತಯಾರು ಮಾಡ್ತಿದ್ದೀರು. ಸಂತೋಷ್ ಆಚಾರ್ಯ ಗುಂಪಲಾಜೇರ್ನ ಛಾಯಾಗ್ರಹಣ ಬುಕ ಸಮರ್ಥನಾ ಎಸ್ ರಾವೇರ್ನ ಸಂಗೀತ ನಿರ್ದೇಶನ ಉಂಡು. ದೀಕ್ಷಿತ್ ಕೆ ಅಂಡಿಂಜೆ ನೀರಜ್ ಕುಂಜರ್ಪ ಮೋಹನ್ ಕಿಣಿ ಮಿಥುನ್ ರಾಜ್ ಭವ್ಯ ಪೂಜಾರಿ ಚಂದ್ರಹಾಸ ಉಳ್ಳಾಲ ನವೀನ್ ಬೋಂದಿಲ್ ಯೋಗೀಶ್ ಶೆಟ್ಟಿ ಚೇತನ್ ಪಿಲಾರ್ ತಿಮ್ಮಪ್ಪ ಕುಲಾಲ್ கலாவிதராதுள்ளிருந்து 6 திரிப்பார். டிசம்பர் 13 ஒடிப்பு குட்லா புத்தூರು ಕಾರ್ಲ ಬೆಳ್ತಂಗಡಿಲಿನ ಸುಮಾರು 15 ಸಿಂಗಲ್ ಥಿಯೇಟರ್ ಬೊಕ್ಕ ಮಲ್ಟಿಪ್ಲೆಕ್ಸ್ ಲೆಡ್ ಸಿನಿಮಾನ ಬಿಡುಗಡೆ ಆಪುನೊಂದು ಅನೀಶ್ ಪೂಜಾರಿ ವೇಣೂರು ಪಂಡೇರು. ಸಿನಿಮಾ ನಟಿ ಅರ್ಜುನ್ ಕಾಪಿಕಾಡ್ ಸಿನಿಮಾ ಪಟುನಾರು ಸಚಿನ್ ಒಪ್ಪಿನಂಗಡಿ ಸಿನಿಮಾ ತಯಾರು ಮಲ್ತನ ರಾಘವೇಂದ್ರ ಕುಡ್ವ ಬೊಕಾರೆ ನಮಗೆ ರಾಹುಲ್ ಕುಡ್ವ ನಟಿ ದೀಕ್ಷಿತ್ ನಟಿ ಭವ್ಯ ಪೂಜಾರಿ ಕಾರ್ಯಕಾರಿ ನಿರ್ಮಾಪಕರು ಪ್ರಜ್ಞೇಶ್ ಶೆಟ್ಟಿ ಸುದ್ದಿಕೂಟೊಡಿದ್ದೇರು. ಡಿಸೆಂಬರ್ 13 ತಾರೀಕಿಗೆ ನಮ್ಮನ ದಸ್ಕತ್ ತುಳುನಾಡು ಉರ್ಮೆಲ ರಿಲೀಸ್ ಆಪುಂಡು.
ಈ ಒಂಜಿ ಸಿನಿಮಾನ ಅರ್ಪಣೆ ಮಲ್ತೊಂದಿಪ್ಪುನಾರು ಶ್ರೀಯುತ ಕೃಷ್ಣ ಜೆ ಪಾಲೆಮಾರ್ ಅಂಚನೆ ನಿರ್ಮಾಣ ಮಲ್ತೊಂದಿಪ್ಪುನಾರು ರಾಘವೇಂದ್ರ ಕುಡುವ ಅಂಚನೆ ನಿರ್ದೇಶನ ಯಾನ್ ಅನೀಶ್ ಪೂಜಾರಿ ವೇಣೂರು ಛಾಯಾಗ್ರಹಣನ ಮಲ್ತದ್ನಾರು ಸಂತೋಷ್ ಆಚಾರ್ಯ ಗುಂಪಲಾಜೆ ಅಂಚನೆ ಸಂಕಲನ ಮಲ್ತದ್ನಾರು ಗಣೇಶ್ ನೀರ್ಚಲ್ ಅಂಚನೆ ಸಂಗೀತನ ಕೊರ್ತಿನಾರು ಸಮರ್ಥನ್ ಎಸ್ ರಾವ್ ಎಂಗಳ ತಂಡಡ್ ಒಂಜಿ 7 ಜನದ ತಂಡ ಸುಮಾರು ಒಂಜಿ 4 ವರ್ಷದ ಬೇತೆ ಬೇತೆ ಕಂಟೆಂಟ್ಲೇನು ಮಾತ ಮಲ್ತೊಂದು ಬೈದ ಒಂದುವೇ ಬರ್ಪುನ 13 ತಾರೀಕಿಗೆ ರಿಲೀಸ್ ಆಪುಂಡು ಸರ್ ಪನ್ಲಕನೆ ಸುರೂತ ದಿನ ಸ್ವಲ್ಪ ರೂಪಾಯಿ ನಮ್ಮ ಮಲ್ಟಿಪ್ಲೆಕ್ಸ್ ಮಾತಾಕ್ಲೆಗೆ ಸಿನಿಮಾನ ತೋಜಾವಡ್ ಬಂದೊಂಜಿ ಕೊಡುಗೆ ಕೊರ್ಕಂದು ಯೋಚನೆ ಮಲ್ತ ಸೊ ಐನ್ ಮಲ್ತೊಂದಿಲ್ಲ ಸೊ ಬತ್ತದಿಂದ ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ಮಸ್ತ್ ಖುಷಿ ಆಂಡ್ ಸೊ ಯಾನ್ ಈ ತಂಡದೊಟ್ಟಿಗೆ ದಯಗುಲ್ಲ ಎಂದು ಪಂಡ ಖಂಡಿತ ನನ್ನಾ ತಿಂಚಿನ ಮೇಕರ್ಸ್ ನಮ್ಮ ಸಿನಿಮಾ ರಂಗ ಬೆಳೆಯೋಡಂದಾಂಡ ಒಂಜಿ ಆತ್ ಮೇಕರ್ಸ್ ನಕಲು ಆತ್ ರೈಟರ್ಸ್ ನಕಲು ಆತ್ ಕಲಾವಿದರ ನಕಲು ಬರೊಂದೇ ಫ್ಲೋ ಒಂದಿತ್ತಂಡ ಖಂಡಿತ ಇಂಡಸ್ಟ್ರಿಗೆ ಒಂಜಿ ಸ್ಟಾಪ್ ಅಂದು ಪೂಜಿ ಒಂಜಿ ಆತ್ ಎದುರು ಪೋಂದು ಪೋಡು ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕುಡ್ಲಬಕ ಕುಂಬ್ಳೆ ಸುಂದರ್ರಾವ್ ಸಂಸ್ಮರಣ ವೇದಿಕೆದ ನಿಲೆಟ್ ಸಂಸ್ಮರಣ ಪ್ರಶಸ್ತಿ ಕೊರಪನ ಲೇಸು ಡಿಸೆಂಬರ್ 14 ಕುಡ್ಲದ ಕೆನರಾ ಪದವಿ ಪೂರ್ವ ಕಾಲೇಜ್ ನಡಪನೊಂದು ಶಶಿರಾಜ್ ಕಾವೂರು ಪಂತೇರು ಸಾಹಿತಿ ಬುಕ್ಕ ರಂಗಸಂಗಾತಿ ಸಂಘದ ಕಾರ್ಯಂತಿರು ಶಶಿರಾಜ್ ಕಾವೂರು ಕುಡ್ಲಡು ಸುದ್ದಿ ಕುಟುಡು ಪಾತಿರ್ದು ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕುಡ್ಲ ಬುಕ್ಕ ಕರೆದುಪೋಯಿನ ಕುಂಬ್ಳೆ ಸುಂದರ್ರಾವ್ ಸಂಸ್ಮರಣ ವೇದಿಕೆ ಒಟ್ಟಾದ ದೀವನ್ನ ಸಂಸ್ಮರಣ ಪ್ರಶಸ್ತಿ ಕೊರಪನ ಲೇಸು ಬುಕ್ಕ ತಾಳಮದ್ದಲಿ ಕಾರ್ಯಕ್ರಮ ಡಿಸೆಂಬರ್ 14 ಶನಿವಾರ ಬಯ್ಯ 5 ಗಂಟೆಗೆ ಕುಡ್ಲದ ಕೆನರಾ ಪದವಿ ಪೂರ್ವ ಕಾಲೇಜಿದ ಸಭಾಂಗಣೋಡು ನಡಪೆರ ಉಂಡೋದು ಪಣ್ಣೀರು ಕರೆನ ಸಡ್ತಿರ್ದು ಬೊಕ್ಕ ಶುರುವಾಯಿನ ಈ ಪ್ರಶಸ್ತಿ 2023 ಸಾಲಡು ಹಿರಿಯ ಆಟದ ಕಲಾವಿದರು ಸೂರಿಕುಮೇರ್ ಗೋವಿಂದ ಭಟ್ರಿಗೆ ಕೊಡ್ದಿತ್ತಂಗೆ ಈ ಸರ್ತಿ ಹಿರಿಯ ಕಲಾವಿದರು ಕುಂಬ್ಳೆದಾರರನ್ನ ಒಟ್ಟುಗುತ್ತುನಾರಲ್ಲ ಆದಿಪುನ ಅರುವ ಕೊರಗಪ್ಪ ಶೆಟ್ರಿಗೂ ಕುಂಬ್ಳೆ ಸಂಸ್ಮರಣ ಪ್ರಶಸ್ತಿ 2024 ಕೊರ್ದು ಮರ್ಯಾದೆ ಮಲ್ಪುಂಡು ಒಂದೆಟ್ಟು 25,000 ರೂಪಾಯಿ ಬೊಕ್ಕ ನೆಂಪುದ ಕಾಣಿಕೆ ಒಪ್ಪುಂಡು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆತ್ನ ಹಿರಿಯ ಸಾಹಿತಿ ಡಾಕ್ಟರ್ ದಾಮೋದರ ಶೆಟ್ಟಿ ಗುರುಕಾರ್ಮ ವಹಿಸುವೇರು ಆಯ್ದ ಬೊಕ್ಕ ಹಿರಿಯ ಆಟದ ಕಲಾವಿದರಿಡ್ದು ಸುಧನ್ವ ಮೋಕ್ಷ ತಾಳಮದ್ದಲಿ ಕೂಟ ನಡಪೆರ ಉಂಡು ಶಶಿರಾಜ್ ಕಾವೂರು ಪಂಡೇರು ಕುಂಬ್ಳೆ ಸುಂದರ್ರಾವ್ ಸಂಸ್ಮರಣ ವೇದಿಕೆದ ಸತ್ಯನಾರಾಯಣಕ್ಕೆ ರಂಗಸಂಗಾತಿದ ಕರುಣಾಕರ ಶೆಟ್ಟಿ ನಾಗೇಶ್ ಶೆಟ್ಟಿ ಬಜಾಲ್ ಸುದ್ದಿಕೂಟುಡಿದ್ದೇರು ಸುಮಾರು 60-65 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಕಲಾವಿದರಾಗಿ ಸ್ತ್ರೀವೇಷ ಇರ್ಬೋದು ಅಥವಾ ರಾಜವೇಷ ಇರ್ಬೋದು ಯಾವುದೇ ರೀತಿಯ ಪಾತ್ರಗಳನ್ನು ಅವರು ಮಾಡಿ ಜನಮನ ರಂಜಿಸಿದವರು ಅವರದಾದಂಥ ಒಂದು ಛಾಪನ್ನು ಒತ್ತಿದವರು ಯಕ್ಷರಂಗದಲ್ಲಿ ಇವತ್ತಿಗೂ ಕೂಡ ಬಹು ಬೇಡಿಕೆಯಲ್ಲಿರುವಂತಹ ಒಬ್ಬರು ಕಲಾವಿದರು ಅಂತೇಳಿದರೆ ಅರವ ಕೊರಗಪ್ಪ ಶೆಟ್ಟರು ಈಗ ಪ್ರಸ್ತುತ ಮಂಗಳದೇವಿ ಮೇಳದಲ್ಲಿದ್ದಾರೆ ಅವರನ್ನು ಈ ಬಾರಿಯ ಕುಂಬ್ಳೆ ಸುಂದರ್ರಾವ್ ಸಂಸ್ಮರಣ ಪ್ರಶಸ್ತಿ 2024ಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ ಕಾರ್ಯಕ್ರಮ ಇದೇ ಡಿಸೆಂಬರ್ 14ರಂದು ಶನಿವಾರ ಸಂಜೆ 5:00 ನಗರದ ಕೆನರಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಲಿಕ್ಕಿದೆ ಸಭಾ ಕಾರ್ಯಕ್ರಮದ ನಂತರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ನಂತರ ಹಿರಿಯ ಕಲಾವಿದರನ್ನು ಒಳಗೊಂಡಂತೆ ಯಕ್ಷಗಾನ ತಾಳಮದ್ದಲೆ ನಡೀಲಿಕ್ಕಿದೆ ಸುಧನ್ವ ಮೋಕ್ಷ ಅನ್ನುವಂಥ ಯಕ್ಷಗಾನ ತಾಳಮದ್ದಲೆ ಓಬಾರ್ದ ಶ್ರೀ ಕಾಳಿಕಾಂಬ ಭಜನಾ ಮಂಡಳಿದ ನಿಲೆಟ್ ಬುಧವಾರ ಏಕನಿಶಿ ಭಜನಾ ಮಂಗಲೋತ್ಸವ ನಡೆದಿದೆ ಬಯ್ಯಗ್ ಪಗಿಲದೇವಿರ್ ಕಂತನ ಪೂರ್ತಗೂ ಶುರು ಆಯ್ನ ಭಜನೆ ಗುರುವಾರ ಕಾಂಡೆ ಪಗಿಲದೇವಿರ್ನ ಉದಿಪುಗೂ ಮಂಗಲಾಂಡ್ ಭಕ್ತಿಡು ಜಗನ್ನಾಥನ್ ನೆನಪುನವೇ ಭಜನೆ ಎಂದು ತೆರಿದ್ನಾಕ್ಲು ಪಂತಿರು ದಾಸಿರು ಶರಣೀರು ಸಮಾಜದ ಓರೆ ಕೋರ್ಲೇನು ದಿರ್ತು ಪತ್ತದು ಅವೇನು ತಿದ್ದೊಂದು ಬದುಕು ಸಾಗಾರಗಾದು ಭಜನಾ ಸಂಕೀರ್ತನೆ ವಚನೋಲೇನು ಮುಡಿದು ಪಂತಿರು ದಾಸಿರು ಬುಕ್ಕ ಶರಣೀರ್ನ ಕಾಲೊಡ್ದಿಂಚ ಜನಮಾಣಿ ವಚನ ಕೀರ್ತನೆಲೇನು ಇಲ್ಲಡು ಪಂಡೊಂದು ಉರಿಪ ಒಂದು ಬೈದಿರು ಒಂದಿನ ಉರಿಪಾದ ಬುಳೆಪಾಯಿನ ಮಲ್ಲ ಕೀರ್ತಿ ನಮ್ಮ ಭಜನಾ ಮಂದಿರುಲೆಗೆ ಸಂದುಂಡು ಉಬಾರ್ದ ಶ್ರೀ ಕಾಳಿಕಾಂಬ ಭಜನಾ ಮಂಡಳಿದಕ್ಲು ಡಿಸೆಂಬರ್ 2-10 ಮುಟ್ಟ ವರ್ಷದ ನಗರ ಭಜನೆ ನಡಪಾದು ಆಕೇರಿಗೆ ಬುಧವಾರ ಏಕನಿಶಿ ಭಜನಾ ಮಂಗಲೋತ್ಸವ ದಿದಿತ್ತೇರು ಬಯ್ಯಗ್ ಪಗಿಲದೇವಿರ್ ಕಂತುನ ಪುರ್ತುಡು ಭಜನಾ ಸಂಕೀರ್ತನೆ ಶುರುವಾದು ಬೇತೆ ಬೇತೆ ಮಂಡಳಿ ಸಂಘ ಸಂಸ್ಥದಕ್ಲು ಪಾಲ್ದ ತಂದು ರಾತ್ರಿ ಇಡೀ ನಡತ್ನ ಭಜನಾ ಸಂಕೀರ್ತನೆ ಗುರುವಾರ ಪಗಿಲದೇವಿರ್ನ ಉದಿಪುಗೂ ಮಂಗಲ ಆದು ಊರ ಪರವೂರ ಭಕ್ತಿರು ಪ್ರಸಾದ ಕೊರಿಯರು ಶ್ರೀ ಕಾಳಿಕಾಂಬ ಭಜನಾ ಮಂಡಳಿದ ಗುರುಕಾರ್ಯರು ಶರತ್ ಕೋಟೆ ಉಪ್ಪಿನಂಗಡಿ ಒತ್ತು ಗುರುಕಾರ್ಯರು ಕುಮಾರ್ ಕಿಶನ್ ಉಪ್ಪಿನಂಗಡಿ ಪ್ರಧಾನ ಕಾರ್ಯಂತರ ಜೆ ಮಾಧವ ಆಚಾರ್ಯ ಉಪ್ಪಿನಂಗಡಿ ಪಣವಾಧಿಕಾರಿ ಯು ಯತೀಶ್ ಶೆಟ್ಟಿ ಉಪ್ಪಿನಂಗಡಿ ಜತೆ ಕಾರ್ಯಂತಿರು ಪ್ರಶಾಂತ್ ನೆಕ್ಕಿಲಾಡಿ ಬುಕ ಸರ್ವ ಸದಸ್ಯರು ಪಾಲ್ದೆ ತುಂಡಿರು
ನಮೋ ನಮೋ ಪಾರ್ವತಿ ರಮಣ ನಮೋ ಹೆಜ್ಜೆ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲೊಂದೆ ಜಯನಿ ಹೆಜ್ಜೆ ಕಾಲ್ಗಳ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲೆ